ಉತ್ತರ ಪ್ರದೇಶ ರಾಜ್ಯದ ಬಹರೀಕ್ನ ದಾಕಿಯಾ ನಗರದಲ್ಲಿ ಹುಡುಗನೊಬ್ಬನನ್ನು ಹಿಡಿದ ಮೊಸಳೆಯ ಜೊತೆಗೆ ಹೋರಾಡಿ ಮಹಿಳೆಯೊಬ್ಬಳು ಮಗನನ್ನು ರಕ್ಷಿಸಿಕೊಂಡ ಸಾಹಸಗಾಥೆಯು ನಡೆದಿದೆ. ದಾಕಿಯಾ ಗ್ರಾಮದ ಮೀರು ಎಂಬ ಬಾಲಕನು ಕಾಲುವೆಯ ಪಕ್ಕದಲ್ಲಿ ಆಟವಾಡುತ್ತಿದ್ದ. ಆಗ ಹಾರಿ ಬಂದ ಮೊಸಳೆಯೊಂದು ಐತರ ಆ ಹುಡುಗನನ್ನು ಲಬಕ್ಕ ಹಿಡಿದು ನೀರಿಗೆ ಇಳಿಯಿತು. ಹುಡುಗ ಕೂಗಿಕೊಂಡಾಗ ತಾಯಿ ಮಾಯಾ ಓಡಿ ಬಂದಿದ್ದಾಳೆ. 7 ಅಡಿ ಉದ್ದದ ಮೊಸಳೆಯನ್ನ ಹಿಡಿದು ಗುದ್ದಿದ ಮಹಿಳೆ ಮಾಯಾ ಅದರ ಬಾಯಿಯನ್ನ ಅಗಲಿಸಿ ದವಡೆಗೆ ಮುಂಗೈಯಿಂದ ಗುದ್ದಿದಳು. ನೀರಿನಲ್ಲಿ ಮೊಸಳೆಯು ಆ ಹುಡುಗನನ್ನು ಆಳಕ್ಕೆ ಎಳೆಯಲು ನೋಡುತ್ತಿತ್ತು. ಒಂದು ಕಡೆ ಮೊಸಳೆ ನೀರಿನ ಆಳಕ್ಕೆ ಹೋಗದಂತೆ ದಡದತ್ತ ಎಳೆಯುವಲ್ಲಿಯೂ ಆ ತಾಯಿ ಸಫಲರಾದರು. ಅಂತಿಮವಾಗಿ ಹತ್ತಿರದಲ್ಲಿದ್ದ ರಾಡ್ ಒಂದರಿಂದ ಮೊಸಳೆಗೆ ಬಡಬಡ ಬಡಿದಳು ಆ ನಾರಿ. ಇದರಿಂದ ಸುಸ್ತಾದ ಮೊಸಳೆಯು ಸೋಲೊಪ್ಪಿಕೊಂಡು ಹುಡುಗನನ್ನು ಬಿಟ್ಟು ನೀರಿನಾಳಕ್ಕೆ ಹೋಯಿತು. 5 ನಿಮಿಷಗಳ ಹೋರಾಟದಲ್ಲಿ ಮಹಿಳೆ ಮಾಯ ಗೆದ್ದರೂ ಹುಡುಗನಿಗೆ ತೀವ್ರ ಗಾಯವಾಗಿದೆ. ಜೀವಕ್ಕೆ ಅಪಾಯವಿಲ್ಲ, ಆದರೂ ಚಿಕಿತ್ಸೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ದಾಕಿಯಾ. Volkswagen Mangalore, Airport Road, Yeyadi, Mangalore. Volkswagen.